ದಕ್ಷಿಣ ಕನ್ನಡ ಜಿಲ್ಲೆಯ ಕಡಪ ತಾಲೂಕಿನ ಐತೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೆಲ್ಲಿಕಟ್ಟೆಯಿಂದ ಓಟಗಜ್ಜೆಗೆ ಹೋಗುವ ರಸ್ತೆಯನ್ನು ಅಗೆದು ಹಾಕಲಾಗಿದ್ದು, ರಸ್ತೆ ಸಂಪೂರ್ಣವಾಗಿ ಕೆಸರುಮಯವಾಗಿದ್ದು, ಸ್ಥಳೀಯರು ಹಾಗೂ ಶಾಲಾ ಮಕ್ಕಳು ಪಕ್ಕದ ರೈಲ್ವೆ ಹಳಿಗಳ ಮೇಲೆ ಮತ್ತು ರಬ್ಬರ್ ಪ್ಲಾಂಟೇಷನ್ಗೆ ಅಳವಡಿಸಿರುವ ವಿದ್ಯುತ್ ತಡೆಬೇಲಿ ಮಧ್ಯದಲ್ಲಿ ನುಸುಳಿಕೊಂಡು ಅಪಾಯಕಾರಿ ರೀತಿಯಲ್ಲಿ ಸಂಚರಿಸುವ ಸನ್ನಿವೇಶ ಎದುರಾಗಿದೆ. ತಮಗಾಗಿರುವ ಸಮಸ್ಯೆಗಳ ಬಗ್ಗೆ ಕಡಪ ತಹಶೀಲ್ದಾರ್ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದ್ರೂ ಇವರು ನಿದ್ದೆಯಲ್ಲಿದ್ದಾರೆ ಎನ್ನುವ ಆರೋಪವನ್ನ ಸಾರ್ವಜನಿಕರು ಮಾಡುತ್ತಿದ್ದಾರೆ. ಮಕ್ಕಳು ಸಾರ್ವಜನಿಕರು ಸಂಚರಿಸುವ ವೇಳೆ ಇದನ್ನ ಆಫ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಿದ್ರೂ ಕೂಡ ಎಚ್ಚರ ತಪ್ಪಿದ್ರೆ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಕೂಡಲೇ ಈ ರಸ್ತೆಯನ್ನ ಸರಿಪಡಿಸಿ ಜನರು ಭಯರಹಿತವಾಗಿ ಓಡಾಡಲು ಅವಕಾಶ ಮಾಡಿಕೊಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರೊಬ್ಬರು ಮಾಧ್ಯಮಗಳ ಮೂಲಕ ಆಗ್ರಹಿಸಿದ್ದಾರೆ. ಕಿಲೋಮೀಟರ್ ಹೋಗ್ಬೇಕು. ಇಲ್ಲಿಂದ 2-2.5 ಕಿಲೋಮೀಟರ್ ಇದೆ. ಇದರಲ್ಲಿ ಇಲ್ಲಿಂದ ನಡೆದುಕೊಂಡು ಹೋಗಿ ಅಲ್ಲೇ ಒಂದು ಬ್ರಿಡ್ಜ್ ಇದೆ, ರೈಲ್ವೆ ಬ್ರಿಡ್ಜ್. ಆ ಬ್ರಿಡ್ಜ್ ಅಲ್ಲಿ ದಾಟಿ ಹೋಗ್ಬೇಕು. ಅದು ಇರುವುದು ಇಷ್ಟೇ ಆಗಲ್ಲ. ಮಕ್ಕಳು ಏನಾದ್ರು ಟ್ರೈನ್ ಬಂದ್ರೆ ಅವ್ರಿಗೆ ಆ ಕಡೆ ಹೋಗ್ಲಿಕ್ಕೆ ಉಪಾಯ ಇಲ್ಲ. ಎಲ್ಲಿಯಾದ್ರೂ ಟ್ರೈನ್ ಬಂದ್ರೆ ಏನಾದ್ರು ಅನಾಹುತ ಆಗ್ತದೆ. ಅನಾಹುತ ಆದ್ರೆ ಯಾರು ಮಾಡಿದ ಕೆಲಸ ಇಲ್ಲಿ ರೋಡ್ ರಿಪೇರಿ ಅವರೇ ಒಪ್ಪಿಕೊಳ್ಬೇಕು. ಇದನ್ನು ಪಂಚಾಯತ್ ಅವರು ಮಾಡಿರುವ ಈ ರಸ್ತೆ ಪಂಚಾಯತ್ ರಸ್ತೆಯನ್ನು ಅಗೆದಾಕಿದ್ದಾರೆ. ಇಲ್ಲಿ ಮೆಂಬರು ಪಿಡಿಒ ಅವರಿಗೆ ಕೇಳಿದ್ರೆ ಅದರ ನಿಲಕ್ಷಣ ವ್ಯವಸ್ಥೆ ಅದನ್ನು ಕ್ಲಿಯರ್ ಸರಿಪಡಿಸಿಕೊಟ್ರೆ ಈ ಒಂದು ಕಷ್ಟ ಆಗಲ್ಲ. ವಾರ ಆಗಿದೆ ಈ ತರ ಅಗೆದು ಇಟ್ಟದು ಕೆಲಸ ಆಗದೆ. ಈಗ ಶಾಲೆ ಸ್ಟಾರ್ಟ್ ಆಗಿ ಹೋದ ಸೋಮವಾರ ಸ್ಟಾರ್ಟ್ ಆದಲ್ಲ, ಅದರ ಮೊದಲು ರಜೆ ಇತ್ತಲ್ಲ, ಆದ ಕಾರಣ ತೊಂದರೆ ಇಲ್ಲ. ಈಗ 1 ವಾರ ಮೇಲೆ ಆಗಿದೆ. ನಾವು ಕುಂಡಿ ಕೂಡ ಅಂಗಡಿಗೆ ಅಲ್ಲಿ ಹೊತ್ತುಕೊಂಡೇ ಬರೋದು. ನನಗೆ ಆಗುದಿಲ್ಲ. ನಾವು ತುಂಬಾ ವೀಕ್ ಆಗಿದ್ದೇವೆ. ಎಷ್ಟು ಸಲ ಹೋಗಿ ಬರ್ಬೋದು ನಮಗೆ ನೆಟ್ಟನಕ್ಕೆ. ಆದಷ್ಟು ಬೇಗ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಯವರು ಈ ರಸ್ತೆಯೊಂದನ್ನು ಸರಿಪಡಿಸಿಕೊಳ್ಳಿ. ಬೇರೆ ಏನು ಕೇಳ್ತಾ ಇಲ್ಲ. ಏನೋ ಅನಾಹುತ ಆದ್ಮೇಲೆ ನೀವು ಇದು ಬಂದ್ರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಬೇಕಾದ್ರೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ವಹಿಸಿ ಅಂತ ಈ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. 1 ವಾರಗಳಲ್ಲಿ ಎಲ್ಲರೂ ಈ ಗ್ರಾಮದ ಏನು ಅಲ್ಲೂ ಕೇಳ್ತಾ ಇಲ್ಲ ನಿಮಗೆ. ನಿಮ್ಮ ಮನೆಯಲ್ಲಿ ಈ ತರ ತೊಂದರೆ ನೀವು ಒಂದು ಸುಮ್ಮನೆ ಇರ್ತೀರಾ? ನೀವು ನಿಮ್ಮ ಯೋಗ್ಯತೆಯನ್ನು ಪ್ರತಿಷ್ಠೆ ಮಾಡ್ತಾ ಇದ್ದೀರಾ? ಇಲ್ಲಿ ಏನೋ ಒಂದು JCB ಒಂದು ಮಣ್ಣು ತೆಗೆದಲ್ಲ ಕೆಸರನ್ನು ತೇಸಿಬಿಟ್ಟು ಒಂದು ಅದಕ್ಕೆ ಮೋಟರ್ ಸಹ ಏನು ಹಾಕಿಬಿಟ್ಟು ರೆಡಿ ಮಾಡಿ ಕೊಡ್ಲಿಕ್ಕೆ ಆಗಲ್ವಾ? ನಡ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಬೋದಲ್ಲ? ಅದು ಮಾಡ್ತಾ ಇಲ್ವಲ್ಲ ನೀವು? ಏನೋ ಪ್ರಕೃತಿಯಿಂದ ಏನೋ ಒಂದು ಆಗುತ್ತೆ, ಅದನ್ನು ತಿರುಗಿ ಅದು ಕೆಸರು ಮಾಡೋದಲ್ಲ. ನೀವೆಲ್ಲ ನಿಮ್ಮೆಲ್ಲ ಯೋಗ್ಯತೆ ಗೊತ್ತಾಗ್ತಲ್ಲ. ಇಲ್ಲಿ ಈ ಜನ ಮುಂದೆ ಆಗ್ತಾ ಇದ್ದಾರಲ್ಲ. ಕೆಲವರು ತಹಸೀಲ್ದಾರ್ ಏನೋ ಇದ್ದಾರಾ, ಇಲ್ಲ AC ಇದ್ದಾರಾ, DC ಇದ್ದಾರಾ, ಯಾರ ಇದ್ದಾರೆ? ಇವೆಲ್ಲ ದೂರು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸ್ಪಂದನೆ ಮಾಡಿ.